ದೇಹದಲ್ಲಿ 2 ಕೆಜಿ ಮಾಂಸ ಇರೋದಿಲ್ಲ. ಆದರೂ ಇತ್ತೀಚಿನ ಕೆಲವರು ರೌಡಿಸಂ ಮಾತ್ರ ಬಿಡೋದಿಲ್ಲ. ಇದಕ್ಕೆ ಕಾರಣ ಅವರ ಹಿಂದೆ ಇರುವ ಜನಗಳು, ಅವರಿಗೆ ಇರುವ ದುಡ್ಡಿನ ತಾಕತ್ತು, ರಾಜಕೀಯ ವ್ಯಕ್ತಿಗಳ ತಾಕತ್ತು ಹಾಗೂ ಇನ್ನೂ ಕೆಲವು ಕಾನೂನು ಬಾಹಿರ ತಾಕತ್ತುಗಳು. ಇದೇ ಕಾರಣ ಇಂತಹ ಪುಡಿ ರೌಡಿಗಳು ಪೆಟ್ರೋಲ್ ಬಂಕ್ಗಳಲ್ಲಿ ತಮ್ಮ ಸುಳ್ಳು ತಾಕತ್ತನ್ನ ಜನಸಾಮಾನ್ಯರ ಮೇಲೆ ತೋರಿಸುವುದನ್ನ ನಾವು ದಿನನಿತ್ಯ ಕಾಣುತ್ತೇವೆ. ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿಯ ಹೆಸರನ್ನು ಹೇಳಿ ದುಡ್ಡನ್ನೇ ಕಟ್ಟದೇ ಇರುವಂತಹ ಬಡಪಾಯಿಗಳು ಇವರು. ಹಾಗೆಯೇ ಇಷ್ಟು ತಾಕತ್ತು, ಇಷ್ಟು ಹಣದ ಅಹಂಕಾರ ಇರುವವರು ಪೆಟ್ರೋಲ್ ಬಂಕ್ಗಳಲ್ಲಿ ದುಡ್ಡು ಕಟ್ಟಲು ದುಡ್ಡು ಇರುವುದಿಲ್ಲ ಎಂದರೆ ಇದೆಂತಹ ಅಹಂಕಾರ, ಇದೆಂತಹ ರೌಡಿಸಂ. ಇಂತಹ ಘಟನೆಗಳನ್ನು ನಾವು ದಿನನಿತ್ಯ ಪೇಪರ್ಗಳಲ್ಲೂ ಟಿವಿಗಳಲ್ಲೂ ನೋಡ್ತಾನೆ ಇರುತ್ತೇವೆ. ಅಂತಹದೇ ಒಂದು ಘಟನೆ ಇತ್ತೀಚೆಗೆ ಬೀದರ್ ಜಿಲ್ಲೆಯ ಭಾಲ್ಕಿ ನಗರದ ಭಾರತ್ ಪೆಟ್ರೋಲ್ ಬಂಕ್ ಅಲ್ಲೂ ಕೂಡ ನಡೆದಿದೆ. ತಡರಾತ್ರಿ ಕುಡಿದು ಬಂದು 4 ಜನರು ತಮ್ಮ ಮನೆಗಳಿಗೆ ಹೋಗಲು ದುಡ್ಡೇ ಇರಲಿಲ್ಲ. ಆದರೂ ಹತ್ತಿರದ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕಲು ಹೇಳಿದ್ದಾರೆ. ಆಗ ಪೆಟ್ರೋಲ್ ಬಂಕ್ ಸಿಬ್ಬಂದಿ ದುಡ್ಡು ಕೊಡದೇ ಇದ್ದಲ್ಲಿ ಪೆಟ್ರೋಲ್ ಹಾಕುವುದಿಲ್ಲ ಎಂದು ಹೇಳಿದಾಗ ಆ ಸಿಬ್ಬಂದಿ ಮೇಲೆ ಈ ಪುಡಿ ರೌಡಿಗಳು ದಾಳಿ ಮಾಡಿದ್ದಾರೆ. ಇದೆಲ್ಲ CCTVಯಲ್ಲಿ ಕೂಡ ಕ್ಯಾಪ್ಚರ್ ಆಗಿದೆ. ವಿಚಿತ್ರ ಏನೆಂದರೆ ಇಷ್ಟೆಲ್ಲ ಮಾಹಿತಿ, ಇಷ್ಟೆಲ್ಲ ಸಾಕ್ಷಿ ಕೊಟ್ಟರೂ ಯಾರೂ ಕೂಡ ಇವರನ್ನ ಹಿಡಿಯಲು ಸಾಧ್ಯವಾಗಿಲ್ಲ. ಇದಕ್ಕೆ ಕಾರಣ ಅಲ್ಲಿನ ಪೊಲೀಸ್ ಇವರ ಮಾಮನೇ ಇರಬಹುದು. ಇಂತಹ ಮಾಮಗಳು ಯಾವತ್ತಿನವರೆಗೂ ಇರುತ್ತಾರೋ ಅಲ್ಲಿಯವರೆಗೆ ಇಂತಹ ತಾಕತ್ತಿಲ್ಲದ ಪುಡಿ ರೌಡಿಗಳು ಟೋಲ್ ಗೇಟ್ಗಳಲ್ಲೋ, ಪೆಟ್ರೋಲ್ ಬಂಕ್ಗಳಲ್ಲೋ, ಹೋಟೆಲ್ಗಳಲ್ಲೋ ತಮ್ಮ ರೌಡಿಸಂ ಅನ್ನ ತೋರಿಸುತ್ತಾನೆ ಇರುತ್ತಾರೆ, ಮೆರೆಯುತ್ತಾನೆ ಇರುತ್ತಾರೆ. ಇಂತಹದೇ ಇನ್ನೊಂದು ಘಟನೆ ಮಹಾರಾಷ್ಟ್ರ ರಾಜ್ಯದ ಮಿರಜ್ನಲ್ಲೂ ಕೂಡ ನಡೆದಿದೆ. ಹೋಳಿ ಹಬ್ಬ ಅಂದ್ರೆ ಬಣ್ಣದ ಹಬ್ಬವನ್ನ ಮುಗಿಸಿ ಸರಿಯಾಗಿ ಗಂಟಲು ಪೂರ್ತಿ ಕುಡಿದು ರಾತ್ರಿ ಪೆಟ್ರೋಲ್ ಬಂಕಿಗೆ ಬಂದಿದ್ದಾರೆ. ಜೇಬಿನಲ್ಲಿ ದುಡ್ಡಿಲ್ಲ ಆದ್ರೂ ಕೂಡ ಅವರ ದೌಲತ್ತು ಮಾತ್ರ ಕಡಿಮೆ ಆಗಿಲ್ಲ. ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಸಿಬ್ಬಂದಿಗೆ ಒಂದಲ್ಲ ಎರಡಲ್ಲ ಫುಲ್ ಟ್ಯಾಂಕ್ ಮಾಡಲು ಹೇಳಿದ್ದಾರೆ. ದುಡ್ಡು ಕಡಬಹುದೆಂದು ಪೆಟ್ರೋಲ್ ಸಿಬ್ಬಂದಿ ಪೆಟ್ರೋಲ್ ಹಾಕಿದ್ದಾನೆ. ಹಾಗೆಯೇ ಮಾರುಕಟ್ಟೆಯಿಂದ ಮನೆಗೆ ಹೋಗುತ್ತಿರುವ ಹೆಣ್ಣು ಮಕ್ಕಳನ್ನು ಕೂಡ ಈ ಪುಡಿ ರೌಡಿಗಳು ಚುಡಾಯಿಸಿದ್ದಾರೆ. ಆದರೆ ಪೆಟ್ರೋಲ್ ಬಂಕಿನ ಸೆಕ್ಯೂರಿಟಿ ಇದನ್ನೆಲ್ಲ ಕಂಡು ರೋಸಿಗೆದ್ದಿದ್ದಾನೆ. ಈ ಸೆಕ್ಯೂರಿಟಿ ಇವರನ್ನ ಹಿಡಿದು ಒಬ್ಬೊಬ್ಬರನ್ನ ಚೆನ್ನಾಗಿ ಬಾರಿಸಿದ್ದಾನೆ. ಮೋಸ್ಟ್ಲಿ ಆ ಸೆಕ್ಯೂರಿಟಿಗೆ ಗೊತ್ತು ಈ ಪುಡಿ ರೌಡಿಗಳಲ್ಲಿ 2 ಕೆಜಿ ಮಾಂಸ ಇರೋದಿಲ್ಲ, 1/4 ಕೆಜಿ ರಕ್ತ ಕೂಡ ಇರುವುದಿಲ್ಲ ಎಂದು. ಸರಿಯಾಗಿ ಹಿಡಿದು ಬಾರಿಸಿದಾಗ ಆವಾಗ ದಾರಿಗೆ ಬಂದಿದ್ದಾರೆ. ಅಲ್ಲಿಂದ ಓಡಿ ಹೋಗಲು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ನಿಜಕ್ಕೂ ಈ ಸೆಕ್ಯೂರಿಟಿ ಇಲ್ಲಿ ಒಬ್ಬ ಹೀರೋ ತರ ಬಂದು ಆ ಸಿಬ್ಬಂದಿಯನ್ನ, ಆ ಮಹಿಳೆಯನ್ನ ಕೂಡ ಕಾಪಾಡಿದ್ದಾನೆ. ಆಮೇಲೆ ಗೊತ್ತಾಗಿದ್ದು ಈ ಸೆಕ್ಯೂರಿಟಿ ಹಿಂದೆ ಒಬ್ಬ ಸೈನಿಕ ಆಗಿದ್ದ, ಯೋಧನಾಗಿದ್ದ, ನಮ್ಮ ಭಾರತ ದೇಶದ ಗಡಿಯನ್ನ ಕಾಪಾಡುತ್ತಿದ್ದ ಎಂದು. ಇಂತಹವರಿಂದ ಮಾತ್ರ ಈ ರೀತಿ ಮಾಡಲು ಸಾಧ್ಯ. ಇಲ್ಲವಾದರೆ ನಮ್ಮ ಪೊಲೀಸರು, ನಮ್ಮ ರಾಜಕೀಯದವರು ಕೂಡ ಯಾರು ಕೂಡ ಹೀಗೆ ಮಾಡಲು ಸಾಧ್ಯವಿಲ್ಲ. ಕಾರಣ ಅಂತಹವರ ಬೆಳವಣಿಗೆಗೆ ಇಂತಹ ಪುಡಿ ರೌಡಿಗಳೇ ಬೇಕು. ಇದಕ್ಕೆ ಅನ್ನೋದು ಸ್ನೇಹಿತರೆ, ನಮ್ಮನ್ನು ನಾವು ಕಾಪಾಡಲು ನಾವೇ ಶಕ್ತಿವಂತರಾಗಬೇಕು, ಯುಕ್ತಿವಂತರಾಗಬೇಕು. ಆಗ ಮಾತ್ರ ಇಂತಹ ಪುಡಿ ರೌಡಿಗಳಿಗೆ ತಕ್ಕ ಪಾಠವನ್ನು ಕಲಿಸಬಹುದು. ನಿಮ್ಮ ಜೊತೆ ಈ ರೀತಿ ಯಾವತ್ತಾದರೂ ಘಟನೆಗಳು ನಡೆದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಘಟನೆಗಳೊಂದಿಗೆ, ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. જેટલા પણ ડોન છે ને બધાને કહી દેજો, બરાબર? કોઈ પણ કોમ નો હોય, બરાબર? ગોધડી ના હો ત્યાર સુધી હું એ સ્થિતિમાં છું ને, તું જ તમારી ના હો. તમારે કોઈ નાટક આવવાના જોઈએ માદર ચોથો. અને હવે તૈયાર રાખો, ગોળી મારતી ગોધડી ના હો. હવે તમે ધોકા નહીં મારો, ગોળી મારી. અને ભાઈ તળાજામાં જેટલા પણ ડોન છે ને બધાને કહી દેજો, બરાબર? કોઈ પણ કોમ નો હોય, બરાબર?